ಅಮೆರಿಕ ಸಂಯುಕ್ತ ಸಂಸ್ಥಾನದ ಒಳಗೆ ಒಂದು ದೇಶದೊಳಗಣ ದೇಶವಿದೆ. ಬರೇ 33 ಜನರ ದೇಶವಿದು. ಸ್ವಂತ ಬಾವುಟ, ಸ್ವಂತ ಹಣ, ಸ್ವಂತ ಕಾನೂನು ಇರುವ ಇದು ಯಾವ ದೇಶದಿಂದಲೂ ಮಾನ್ಯತೆ ಪಡೆದಿಲ್ಲ. ಯುಎಸ್ಎಯ ನೆವಾಡಾದ ಮರುಭೂಮಿಯ ನಡುವಣ ಡೇಟನ್ ಪ್ರದೇಶದಲ್ಲಿ ಈ ಒಂದು ಕುಟುಂಬದಿಂದ ಘೋಷಿತ ಪುಟ್ಟ ದೇಶವಿದೆ. 1979ರಲ್ಲಿ ಕೆವಿನ್ ಬಾಗ್ ಇದನ್ನು ದೇಶವಾಗಿ ಘೋಷಿಸಿ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರ ಕುಟುಂಬದ 33 ಜನ ಈ ದೇಶದಲ್ಲಿ ಇದ್ದಾರೆ. ಕೆವಿನ್ ಬಾಗ್ ಈಗಲೂ ಅಧ್ಯಕ್ಷರು. ಇದರ ಪ್ರವಾಸ 2 ಗಂಟೆಯ ಅವಧಿ. ಒಳ ಹೋಗುತ್ತಲೇ ವೀಸಾ ಎಲ್ಲವೂ ವಿದೇಶದಂತೆ. ಕೆವಿನ್ ಬಾಗ್ರೆ ಈ ದೇಶ ತೋರಿಸಿ ಆತಿಥ್ಯ ನೀಡಿ ಗಡಿಗೆ ತಂದು ಬಿಡುತ್ತಾರೆ. Volkswagen Mangalore, Airport Road, Yeyadi, Mangalore. Volkswagen.